ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿಯಾಗಬೇಕು ಎಂದು ತುಮಕೂರಿನಿಂದ ಬೆಂಗಳೂರಿಗೆ ಬಂದ ಪಾದಯಾತ್ರೆ ಮಳೆ ಬಿಸಿಲಿಗೂ ಜಗ್ಗದೆ ಮುನ್ನುಗ್ಗುತ್ತಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು ಎನ್ನುವ ಗಂಭೀರ ವಿಚಾರವನ್ನು ಎತ್ತಿಕೊಂಡಿರುವ ಹೋರಾಟಗಾರರ ಹುಮ್ಮಸ್ಸು ಇಂದು ಬೆಂಗಳೂರಿನಲ್ಲಿ ಸುರಿದ ಮಳೆಯನ್ನು ಲೆಕ್ಕಿಸದೆ ಮುಂದುವರೆದು ನಾಳೆ ನಡೆಯುವ ಬೃಹತ್ ಸಮಾವೇಶದತ್ತ ಸಾಗಿದೆ. ಇಂದು ಒಳ ಮೀಸಲಾತಿಗಾಗಿ ನಡೆಯುವ ಪಾದಯಾತ್ರೆ ಸಂಜೆ 5:30 ಸುಮಾರಿಗೆ ಬೆಂಗಳೂರಿನ ಕಂಠೀರವ ನಗರ ಪ್ರವೇಶಿಸಲಿದ್ದು ಅಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಡಿಸೆಂಬರ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ವೇಣುಗೋಪಾಲ್ ಮೌರ್ಯರವರು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ಜಾರಿಗೊಳಿಸಬೇಕಂತೇಳಿ 28ನೇ ತಾರೀಕು ಹರಿಹರದಿಂದ ಪ್ರಾರಂಭ ಅಂತ ಇವತ್ತು ಕಾಲ್ನಡಿಗೆ ಜಾಥಾ ಇವತ್ತು 13ನೇ ದಿವಸ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ನಾವು ಹೊರಟಿದ್ವಿ. ಇದರ ಉದ್ದೇಶ ಇಷ್ಟೇ, ಏನು ಸದಾಶಿವ ವರದಿ ಇದೆ ಆ ಆದೇಶ ವರದಿಯ ಪ್ರಕಾರ ಜಾತಿಗೆ ಅನುಗುಣವಾಗಿ ವರಿಷ್ಠರ ಮೀಸಲಾತಿಯನ್ನು ಹಂಚಿಕೆ ಆಗಬೇಕು ಅನ್ನೋ ಒಂದು ಒತ್ತಾಯ ಇಟ್ಕೊಂಡು ಇವತ್ತು ನೆಲಮಂಗಲದಿಂದ ನಾವು ಬೆಂಗಳೂರು ಕಡೆಗೆ ಪಾದಯಾತ್ರೆ ಹೊರಟಿದ್ವಿ. ಇವತ್ತು ಮಳೆ ಬಂದರೂ ಕೂಡ ಮಳೆಯಲ್ಲೇ ಕೂಡ ನಮ್ಮ ಹೋರಾಟಗಾರರು ಸುಮಾರು 100-150 ಜನ ಸುಮಾರು ಹೋರಾಟಗಾರರು ಮಳೆಯಲ್ಲೇ ನಡ್ಕೊಂಡು ನಾವು ಸುಮಾರು 300 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಬಹುಶಃ ಇವತ್ತೆಲ್ಲ ನಾವು ಬೆಂಗಳೂರಿಗೆ ತಲುಪ್ತಾ ಇದ್ದೀವಿ. ಹರಿಹರದಿಂದ ಬೆಂಗಳೂರಿಗೆ ತಲುಪ್ತಾ ಇದ್ದೀವಿ. ಈ ಹೋರಾಟಕ್ಕೆ ಎಲ್ಲರೂ ಕೂಡ ತಾವು ಭಾಗಿಯಾಗಬೇಕಂತ ತಮ್ಮನ್ನು ಕೇಳ್ಕೊತಾ ಇದ್ವಿ. ಫ್ರೀಡಂ ಪಾರ್ಕ್ ಎಲ್ಲರೂ ಕೂಡ ನಾಳೆ 10 ಗಂಟೆಗೆ 11 ಗಂಟೆಗೆ ಎಲ್ಲ ಸ್ಥಳೀಯರು ಮುಖಂಡರು ಎಲ್ಲ ನಮ್ಮ ಸಂಬಂಧಿತ ಜಾತಿಗಳು ಮಾದಿಗ ವಲಯ ಸಂಬಂಧಿತ ಜಾತಿಗಳು ಎಲ್ಲರೂ ಕೂಡ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ತಮ್ಮನ್ನು ಕೇಳ್ಕೊತಾ ಇದ್ವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.